ಮಳೆಗಾಲ ಮುಗಿದ ಬಳಿಕ ಬೇಸಿಗೆಯ ಬಿಸಿಯೊಂದಿಗೆ ಶಾಲೆಯಲ್ಲಿ ಮಕ್ಕಳು ಪಾಠ ಕೇಳೋದು ತ್ರಾಸದಾಯಕ ಕೆಲಸವಾಗಿದೆ. ಸರ್ಕಾರಿ ಖಾಸಗಿ ಸೇರಿದಂತೆ ಬಹುತೇಕ ಎಲ್ಲಾ ಶಾಲೆಗಳು ಕಾಂಕ್ರೀಟ್ ಕಟ್ಟಡಗಳೇ ಆಗಿದ್ದು ಬೇಸಿಗೆಯಲ್ಲಿ ಎಲ್ಲ ಶಾಲೆಗಳ ಗೋಳು ಇದೇ ಆಗಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಶಾಲೆಯ ಮಕ್ಕಳಿಗೆ ಮಾತ್ರ ಇಂಥ ಬಿಸಿಲಿನ ತಲೆಬಿಸಿ ಇಲ್ಲ. ಈ ಶಾಲೆಯಲ್ಲಿ ಗಿಡಗಳ ಬಳ್ಳಿಗಳಿಂದಲೇ ಮುಚ್ಚಲ್ಪಟ್ಟ ಹಸಿರು ಹೊದಿಕೆಯ ರಂಗಮಂಟಪ ಹೊಂದಿದ್ದು ದಿನಕ್ಕೆ 1-2 ಗಂಟೆ ಇದೇ ಹಸಿರ ಹೊದಿಕೆಯಲ್ಲಿ ಕೂಲ್ ಆಗಿ ತರಗತಿ ಕೇಳುವ ವ್ಯವಸ್ಥೆಯನ್ನ ಈ ಶಾಲೆ ಮಾಡಿಕೊಟ್ಟಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೆಯ್ಯೂರಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ವಿಶೇಷ ತರಗತಿ. ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿರುವ ಈ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ನಡೆಸಲು ಕೊಠಡಿಗಳ ಸಮಸ್ಯೆ ಎದುರಾದಾಗ ಸ್ಥಳೀಯ ಕೃಷಿಕರ ಸಹಾಯದಿಂದ ತೆಂಗಿನ ಹಾಗೂ ಅಡಿಕೆ ಗರಿಗಳನ್ನು ಬಳಸಿ ಕ್ಲಾಸ್ ರೂಮ್ ನಿರ್ಮಿಸುವ ಮೂಲಕ ಈ ಶಾಲೆ ಎಲ್ಲರ ಗಮನ ಸೆಳೆದಿತ್ತು. ಬೇಸಿಗೆಯ ಬಿಸಿಲಿಗೆ ತಂಪನರಿಯುವ ಈ ಕ್ಲಾಸ್ ರೂಮ್ನಲ್ಲಿ ಕುಳಿತುಕೊಳ್ಳೋಕೆ ವಿದ್ಯಾರ್ಥಿಗಳು ಖುಷಿಯನ್ನ ಪಡೆದಿದ್ರು. ಇದೇ ಶಾಲೆಯಲ್ಲಿ ಇದೇ ರೀತಿಯ ಪ್ರಕೃತಿ ದತ್ತ ಕ್ಲಾಸ್ ರೂಮ್ಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಲಾಗುತ್ತಿದೆ. ಮಕ್ಕಳ ಮನೋರಂಜನಾ ಕಾರ್ಯಕ್ರಮಗಳಿಗಾಗಿ ನಿರ್ಮಿಸಲಾಗಿರುವ ರಂಗಮಂಟಪದಲ್ಲೂ ಈ ಶಾಲೆಯ ಮಕ್ಕಳಿಗೆ ತರಗತಿಯನ್ನ ಕೇಳುವ ಅವಕಾಶವನ್ನ ಕಲ್ಪಿಸಲಾಗಿದೆ. ಇತರೆ ಶಾಲೆಗಳ ರಂಗಮಂದಿರಗಳಿಗಿಂತ ವಿಭಿನ್ನವಾಗಿರುವ ಈ ರಂಗಮಂದಿರದ ಮೇಲ್ಛಾವಣಿ ಸಂಪೂರ್ಣ ಹಸಿರ ಬಳ್ಳಿಗಳಿಂದಲೇ ತುಂಬಿದ್ದು ಬೇಸಿಗೆಯಲ್ಲಿ ತಂಪಗೆಯ ವಾತಾವರಣವನ್ನ ಸೃಷ್ಟಿಸುತ್ತೆ. ಈ ಕಾರಣಕ್ಕಾಗಿಯೇ ಈ ಶಾಲೆಯ ಪ್ರತಿ ತರಗತಿಯ ಮಕ್ಕಳಿಗೂ ದಿನಕ್ಕೆ 1-2 ಗಂಟೆಗಳ ಕಾಲ ಇದೇ ಹಸಿರು ಹೊದಿಕೆಯ ರಂಗಮಂಟಪದಲ್ಲಿ ಪಾಠವನ್ನ ಮಾಡಲಾಗುತ್ತೆ. ಬೇಸಿಗೆಯ ಬಿಸಿ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರದಿರಲಿ ಅನ್ನೋ ಕಾರಣಕ್ಕಾಗಿ ಈ ವ್ಯವಸ್ಥೆಯನ್ನ ಈ ಶಾಲೆಯಲ್ಲಿ ಮುಂದುವರಿಸಿಕೊಂಡು ಹೋಗಲಾಗಿದೆ. ಮಂಟಪದ ಮೇಲ್ಛಾವಣಿಗೆ ಆರೋಗ್ಯಕ್ಕೆ ಯಾವುದೇ ದುಷ್ಪರಿಣಾಮವನ್ನ ಬೀರದ ಗಿಡ ಬಳ್ಳಿಗಳನ್ನ ಬೆಳೆಸಲಾಗಿದ್ದು ಪ್ರತಿ ವರ್ಷವೂ ಇವುಗಳ ನಿರ್ವಹಣೆಯನ್ನ ಮಾಡಲಾಗುತ್ತಿದೆ. ಒಂದು ಪರಿಸರ ಸ್ನೇಹಿ ರಂಗಮಂಟಪ ಮಾಡಿದ್ದಾರೆ. ಇದು ಮೊದಲು ಓಪನ್ ಆಗಿತ್ತು. ಅದ ನಂತರ ಒಂದು 4 ಜಾತಿಯ ಗಿಡಗಳನ್ನು ಅದರಲ್ಲಿ ಹಾಕಿದೆ. ಒಂದು ಪ್ಯಾಸಿಫ್ಲೋರಾ ರೆಡ್ ಕಲರ್ ಫ್ಲವರ್ ಆಗ್ತಾ ಇರುವಂಥದ್ದು, ಇನ್ನೊಂದು ಟೆನ್ಬರ್ಜಿಯ ಗ್ರ್ಯಾಂಡಿಫ್ಲೋರಾ ಅಂತ ವೈಲೆಟ್ ಕಲರ್, ಹಾಗೆ ಇನ್ನೊಂದು ಪ್ಯಾಷನ್ ಫ್ರೂಟ್ ಹಣ್ಣಾಗುವಂಥದ್ದು. ಸೊ ಇದನ್ನು ಒಂದು 4 ವರ್ಷ ಹಿಂದೆ ನಾವು ಅದನ್ನು ಗಿಡಗಳನ್ನ ಹಾಕಿದ್ದು. ಮತ್ತು ಮೇಲ್ಗಡೆ ತಂತಿನೆಲ್ಲ ಹಾಕಿ ಆ ಚಪ್ಪರ ಮಾಡೋದೊಂದು ಕಾನ್ಸೆಪ್ಟ್ನಲ್ಲೇ ಮಾಡಿದ್ದು. ಈಗ ಒಂದು 4 ವರ್ಷದಲ್ಲಿ ಭಾಳಷ್ಟು ಚೆನ್ನಾಗಿ ಬಂದಿದೆ ಅದು. ಹಾಗೆ ಸ್ವಲ್ಪ ಪಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಗೂಡೆಲ್ಲ ಇದೆ, ನೀವು ನೋಡ್ಬೋದು ಅದರಲ್ಲಿ ಮರಿಗಳನ್ನು ಹಾಕಿ ಸಾಕುವಂಥದ್ದೆಲ್ಲ. ಮಕ್ಕಳು ಸಹಿತ ಅದು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಅದಕ್ಕೆ ಈಗ ನೀರಿನ ರೆಗ್ಯುಲರ್ ಪೂರೈಕೆ ಇದೆ. ಅದಕ್ಕೆ ಡ್ರಿಪ್ ಹಾಕಿದ್ದೇವೆ. ಬೆಳಗಿಂದ ಸಂಜೆವರೆಗೆ 2 ಶಿಫ್ಟಲ್ಲಿ ಅದಕ್ಕೆ ನೀರು ಇರ್ತದೆ. ಹಾಗೆ ಮಕ್ಕಳು ಕೂಡ ಅದನ್ನು ಮೇಂಟೈನ್ ಮಾಡುವಂಥದ್ದು, ಗೊಬ್ಬರ ಹಾಕುವಂಥದ್ದೆಲ್ಲ ಮಾಡ್ತಾರೆ. ಜೊತೆಗೆ ಇಲ್ಲಿ ಮೇಯ್ನ್ ನಮ್ಮ ಸರೌಂಡಿಂಗಿನ ಊರಿನವರು ಪೋಷಕರು, ಜೊತೆಗೆ ಸರೌಂಡಿಂಗ್ ನಮ್ಮ ನೆರೆಕೆರೆಯವರು ಯಾರು ಕೂಡ ಶಾಲೆ ಬಂದು ಯಾವುದೇ ರೀತಿಯ ಸಮಸ್ಯೆಗಳು ಮಾಡೋದಾಗಲಿ, ಕಿತ್ತು ಹಾಕೋದಾಗಲಿ, ಹಾಳು ಮಾಡೋದಾಗಲಿ ಯಾರು ಮಾಡೋದು ಅಂದರೆ ಎಲ್ಲರೂ ಭಾಳ ಚೆನ್ನಾಗಿ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮಗೆ ಖುಷಿ ಆಗ್ತದೆ. ಒಳ್ಳೆ ತಂಪು ನಿಲ್ತದೆ. ಈ ಥರ ತರಗತಿಯಿಂದ ಈಗ ಒಳ್ಳೆ ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಒಳಗೆ ಒಳ್ಳೆ ಗಾಳಿ ಬರ್ತದೆ, ತಂಪಾದ ಗಾಳಿ. ಸೆಕೆ ಅಂತ ಇರುವುದಿಲ್ಲ. ಯಾಕೋಸ್ಕರ ಮಾಡಿದ್ದೀವಿ? ಬೇಸಿಗೆಗಾಲದಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋಲ್ಲ. ಮೇ ತಿಂಗಳಲ್ಲಿ, ಏಪ್ರಿಲ್ ತಿಂಗಳ, ಮೇ ತಿಂಗಳು ಹೆಚ್ಚು ಬೇಸಿಗೆ ಇರುವುದು. ಆದ್ದರಿಂದ ಇದರಲ್ಲಿ ಒಳ್ಳೆ ತಂಪು ಇರ್ತದೆ. ಕ್ಲಾಸಲ್ಲಿ ಕೆಲವು ಕ್ಲಾಸಲ್ಲಿ 3 ರೂಪಾಯಿ. ಕಳೆದ 4 ವರ್ಷಗಳ ಹಿಂದೆ ಈ ಮಂಟಪವನ್ನ ಹಸಿರ ಹೊದಿಕೆಯ ಮೇಲ್ಛಾವಣಿಯನ್ನಾಗಿ ರೂಪಿಸಬೇಕು ಅನ್ನೋ ಉದ್ದೇಶದಿಂದಲೂ ಈ ಶಾಲೆಯ ಸಿಬ್ಬಂದಿಗಳು 4 ವಿಧದ ಬಳ್ಳಿಗಳನ್ನ ನೆಟ್ಟಿದ್ದಾರೆ. ಫ್ಯಾಷನ್ ಫ್ಲೋರಾ, ಡೆನ್ ಬರ್ಜಿಯಾ, ಗ್ರ್ಯಾಂಡಿ ಫ್ಲೋರಾ ಮತ್ತು ಫ್ಯಾಷನ್ ಫ್ರೂಟ್ ಬಳ್ಳಿಗಳನ್ನ ಈ ಮೇಲ್ಛಾವಣಿಗೆ ಬಿಡಲಾಗಿದೆ. 4 ವರ್ಷದ ಅವಧಿಯಲ್ಲಿ ಅತ್ಯಂತ ಸಮೃದ್ಧವಾಗಿ ಬೆಳೆದು ಮೇಲ್ಛಾವಣಿ ತುಂಬಾ ಆವರಿಸಿಕೊಂಡಿರುವ ಈ ಬಳ್ಳಿಗಳು ಹಲವು ರೀತಿಯ ಪಕ್ಷಿಗಳಿಗೂ ವಾಸಸ್ಥಾನವಾಗಿದೆ. ಪ್ರತಿದಿನವೂ ಹನಿ ನೀರಾವರಿ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿದ್ದು ಶಾಲೆಯ ಮಕ್ಕಳೇ ಈ ಗಿಡಗಳನ್ನು ಪೋಷಿಸಿ ಸಂರಕ್ಷಿಸುತ್ತಿದ್ದಾರೆ. ಅಲ್ಲದೆ ಶಾಲೆಯ ಸುತ್ತಮುತ್ತ ಇರುವಂತಹ ಸಾರ್ವಜನಿಕರು ಈ ಗಿಡ ಬಳ್ಳಿಗಳಿಗೆ ಯಾವುದೇ ರೀತಿಯ ಹಾನಿಯನ್ನೂ ಮಾಡದೆ ತಮ್ಮ ಕೈಲಾದ ಸಹಾಯ ಮಾಡುವ ಮೂಲಕ ಈ ಶಾಲೆಯನ್ನ ಹಸಿರ ಶಾಲೆಯನ್ನಾಗಿ ಮಾಡಲು ಮುಂದಾಗಿದ್ದಾರೆ. ಈ ಗಿಡ ಬಳ್ಳಿಗಳನ್ನ ರಂಗಮಂಟಪದ ಮೇಲ್ಛಾವಣಿಗೆ ಹಾಕಿದ ಬಳಿಕ ರಂಗಮಂಟಪದಲ್ಲಿ ನಡೆಯುವ ಪ್ರತಿ ಸಭೆ
ಸಮಾರಂಭಗಳಿಗೆ ಹಾಕಲಾಗುವ ಶಾಮಿಯಾನುಗಳಿಗೆ ನೀಡಬೇಕಾದ 2,000 ಹಣವನ್ನು ಕೂಡ ಉಳಿತಾಯ ಮಾಡಲಾಗಿದೆ. ನಮ್ಮ ಕುಳ್ಳ ನ್ಯೂಸ್, ಪುತ್ತೂರು.